ನಮಸ್ತೆ ಎಲ್ಲರಿಗೂ ನಮಸ್ತೆ ಮಾತೆರೆಗ್ಲ ಇದಕ್ಕಿಂತ ಮುಂಚೆ ನಾನು ಎಲ್ಲಪ್ಪದ ರೆಸಿಪಿಯನ್ನು ಹಾಕಿದ್ದೇನೆ ಅದರ ಲಿಂಕನ್ನು ಹಾಕ್ತೇನೆ ಅದನ್ನು ಕೂಡ ನೋಡಿಕೊಳ್ಳಿ ನಿಜವಾಗ್ಲೂ ಸಾಫ್ಟ್ ಆಗಿದೆ ಇಲ್ವಾ ಅಂತ ಡೌಟ್ ಯಾಕೆ ಹೀಗೆ ಮಾಡಿ ನೋಡ್ಬೋದಲ್ವಾ ನಿಜವಾಗ್ಲೂ ಯಾವುದೇ ಒಂದು ಆರ್ಟಿಫಿಷಿಯಲ್ ಫರ್ಮೆಂಟೇಷನ್ಗೆ ಆಗಲಿ ಅದು ಉಬ್ಲಿಕ್ಕೆ ಸೋಡಾ ಆಗಲಿ ಏನೂ ಹಾಕಲಿಲ್ಲ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ನ್ಯಾಚುರಲ್ ಆಗಿ ಸಾಫ್ಟ್ ಆಗಿ ಉಬ್ಬಿ ಬರುವಂತಹ ನೆಯ್ಯಪ್ಪವನ್ನು ಹೇಗೆ ಮಾಡುವುದಂತೇಳಿ ತೋರಿಸ್ಕೊಡ್ತೇನೆ ನಾನು ಈಗ ಹೇಗೆ ಮಾಡುವುದಂತೇಳಿ ನೋಡುವ ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದುವರೆಗೆ ಫಸ್ಟ್ ನೋಡ್ತಾ ಇದ್ದೀರಾ ಅವರು ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲರಿಗೂ ನನ್ನ ರೆಸಿಪಿಯನ್ನು ಶೇರ್ ಮಾಡಿದರೆ ನನಗೆ ಜಾಸ್ತಿ ವ್ಯೂ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹಾಗೆಯೇ ನನ್ನ ರೆಸಿಪಿಗೊಂದು ಲೈಕ್ ಕೊಡಿ ನನಗೆ ಸಪೋರ್ಟ್ ಮಾಡಿ ಈಗ ಹೇಗೆ ಮಾಡುವುದಂತೇಳಿ ನೋಡುವ ಒಂದು ಪಾತ್ರೆಗೆ ನಾನು ದೋಸೆ ಅಕ್ಕಿ ಬೆಳ್ತಕ್ಕಿ ನಾರ್ಮಲ್ ಅಕ್ಕಿ ಕೂಡ ಆಗುತ್ತೆ ಸೋನಾ ಮಸೂರಿ ಕೂಡ ತಗೊಳ್ಬೋದು ಅಥವಾ ಊಟದ ಅಕ್ಕಿ ಕೊಲ್ಲಂ ರಾ ರೈಸ್ ಕೂಡ ತಗೊಳ್ಬೋದು 3 ಲೋಟ ನಾನು ಅಕ್ಕಿಯನ್ನು ಇಲ್ಲಿ ಈಗ ತೊಳೆದು ನೆನೆ ಹಾಕ್ತೇನೆ ನೆನೆಲಿಕ್ಕೆ ಒಂದು 3-4 ಗಂಟೆ ಹಾಕಿದರೆ ಸಾಕು ಒಂದು 3-4 ಸರ್ತಿ ಇದನ್ನು ವಾಶ್ ಮಾಡ್ಕೊಳ್ಳಿ ಇದನ್ನು ತೊಳೆದು ನೆನೆಲಿಕ್ಕೆ ಹಾಕಿ ಮೂಜಿ ಲೋಟೆ ಅರಿನು ಬೊಳೆಂತರಿನು ನನೆ ಪರೆ ಪಾಡ್ದೇನೆ 3-4 ಗಂಟೆ ಆದ ಮೇಲೆ ಇದನ್ನು ಒಂದು ಸ್ಟ್ರೈನರಿಗೆ ಅಂದರೆ ಒಂದು ಎಂತ ಹೇಳ್ತಾರೆ ಇದಕ್ಕೆ ಜಾಲಿ ಇರ್ತದಲ್ಲ ಅದರಲ್ಲಿ ನೀವು ನೀರನ್ನು ಬಸಿಬೇಕು ಅಂದರೆ ನೀರು ಮಾತ್ರ ಡ್ರೈ ಆದರೆ ಸಾಕು ಒಂದು 10 ನಿಮಿಷ ಇದನ್ನು ಇಟ್ಟರೆ ಸಾಕು ನೀವು ತುಂಬ ಡ್ರೈ ಆಗೋದು ಬೇಡ ತುಂಬ ಡ್ರೈ ಆದರೆ ಮತ್ತೆ ಅದು ಪೌಡರ್ ಆಗ್ತದೆ ಕಣ ಕಣ ಹಾಗೇನೆ ಉಳ್ಕೊಳ್ತದೆ ಪೀಸ್ ಆಗಿ ಪೌಡರ್ ಆಗ್ತದೆ ಇದು ಚಂಡಿಯನ್ನೇ ರುಬ್ಬಬೇಕು ಅಂದರೆ ಇದು ಒದ್ದೆಯನ್ನೇ ರುಬ್ಬಿದರೆ ನೈಸ್ ಆಗಿ ಪೌಡರ್ ಆಗ್ತದೆ ಅಂದರೆ ನೀರೆಲ್ಲ ಒಂದು ಸರ್ತಿ ಸ್ಟ್ರೈನ್ ಆದರೆ ಸಾಕು ಒಂಜಿ ನಮ್ಮ ಅರ್ಧ ದಿನ 3-4 ಗಂಟೆ ನೆನೆತ್ತದು ನೀರು ಪುರ ಅರ್ಪೋಡು ಅರ್ತದ್ದು ಚಂಡಿನೇ ಕಡೆ ಓಡು ನಮ್ಮ ಪನ್ನಗ ನುಂಗು ದಿನ ಫ್ಯಾನ್ದಡಿಟ್ಟು ಫುಲ್ಲು ನುಂಗುಂಡ ಬಕಾವು ನಮಕ್ ಕಟ್ಟು ಹಾಪುಂಡು ಅರಿ ಪುಂಡಿಗೆ ಕಡೆಯಲೆಗ ಕಟ್ಟು ಹಾಪುಂಡು ಒಂದು ನಮಕ್ ನೈಸ್ ಬೋಡು ಅಂಚದು ನಮ್ಮ ಸಣ್ಣ ಕಡೆ ಓಡು ಅಂಚ ಚಂಡಿನೇ ಕಡೆ ಓಡು ನಮ್ಮ ಅವೇನು ನುಂಗವರೆ ಬಲ್ಲಿ ಪನ ನೀರು ಮಾತ್ರ ಅರಿದು ಪೋಡು ಪೂರ ಇಂಚದುಲೆ ಅಡಿಟ್ಟು ಮಿತ್ತಡು ಪೂರ ಡ್ರೈ ಅದು ಇಪ್ಪೋಡು ಪಸೆ ಇಪ್ಪೋಡು ಬೊಕ್ಕ ನೀರು ಅರಿದು ಪೋಡು ಈ ಥರ ನೀರೆಲ್ಲ ಕೂಡ ಬಸಿದು ಹೋಗಬೇಕು ನಿಮಗೆ ಅಂದರೆ ಇದು ಒಣಗಬಾರ್ದು ಹೀಗೆ ಚಂಡಿ ಇರಬೇಕು ಕೈಯಲ್ಲಿ ನೀರಿನ ಪಸೆ ಸಿಗುವಷ್ಟು ಒದ್ದೇ ಇರಬೇಕು ಅಡಿಯಲ್ಲಿ ಮಾತ್ರ ನೀರು ಸ್ವಲ್ಪ ಜಾಸ್ತಿ ಉಳ್ಕೊಂಡಿರ್ತದೆ ತೊಂದರೆ ಇಲ್ಲ ಹಾಗೇನೆ ಈಗ ರುಬ್ಲಿಕ್ಕೆ ಹಾಕಿ ಹೀಗೆ ರುಬ್ಬಿದರೆ ಮಾತ್ರ ನೈಸಾಗಿ ಬರ್ತದೆ ಇಲ್ಲಾದರೆ ನಿಮಗೆ ಅದು ಪುಂಡಿಯ ಹಾಗೆ ಡ್ರೈ ಆದರೆ ಒಂದು ವೇಳೆ ಅಕ್ಕಿ ಪುಂಡಿಯ ಹಾಗೆ ನಿಮಗೆ ತುಂಡಾಗಿ ಅಕ್ಕಿ ನೈಸ್ ಆಗೋದೇ ಇಲ್ಲ ಈಗ ನೈಸ್ ರುಬ್ಬಬೇಕು ಸಣ್ಣ ಅಂತ ಹೇಳ್ತಾರಲ್ಲ ತುಂಬ ಇದರಾಗಿ ಫೈನಾಗಿ ರುಬ್ಬಬೇಕು ಅದನ್ನು ಒಂದು ಸರ್ತಿ ನೀವು ಮಿಕ್ಸಿಯನ್ನು ಫುಲ್ಲು ಶೇಕ್ ಮಾಡಿ ಮೇಲೆ ಉಳ್ಕೊಂಡಿದ್ರೆ ಕೆಳಗೆ ಇದು ಮಾಡಿಕೊಂಡು ಸ್ಪೂನಲ್ಲಿ ಸೈಡಿಂದ ಎಲ್ಲವನ್ನು ಅಕ್ಕಿಯನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ರುಬ್ಬಬೇಕು ತುಲೆ ಇತ್ತು ಫೈನ್ ಆತಂಡು ಇಷ್ಟು ಫೈನಾಗಿ ರುಬ್ಬಲೇಬೇಕು ಈಗ ಒಂದು ಪಾತ್ರೆಗೆ ತೆಗಿತೇನೆ ನಾನು ನಮ್ಮೈತೆ ಒಂದೇನು ಪಸೆ ಅರಿನು ಸಣ್ಣ ಕಡೆ ಓಡು ನೀರು ಪಾಡ್ರೆ ಇಜ್ಜಿ ಡ್ರೈ ಕಡೆ ಓಡು ಡ್ರೈ ಕಡೆ ಕೂಡಲೇ ಇಂಚ ಲಾಯ್ಕಾದು ಸಣ್ಣ ಅದು ಬರ್ಪುಂಡು ಅವು ಆಟೋಮೆಟಿಕ್ ಅದು ಸಣ್ಣ ಆಪುಂಡು ದಾಲ ವರಿ ಮಲ್ಪುನ ಅಗತ್ಯ ಇಜ್ಜಿ ದಾಯಿ ಪಣ್ಣಾಗ ಡ್ರೈ ಆಗಿ ಕೂಡಲೇ ಅವು ಒರಿ ಉಂಡು ಒಂದೇ ತಲೆಕ ಪುಂಡಿ ಕಡೆ ಲೆಕ್ಕ ಒರಿ ಉಂಡು ಒಂದಿತ ಸಣ್ಣ ಅದು ಬರ್ಪುಂಡು ಹಾಗೇನೆ ಒಂದು ಸರ್ತಿ ನಾನು ರುಬ್ಬಿಕೊಂಡಿದ್ದೇನೆ ಸೆಕೆಂಡ್ ಟೈಮ್ ಕೂಡ ಅದೇ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಡ್ರೈ ಆಗಿಯೇ ರುಬ್ಬಿಕೊಳ್ತೇನೆ ತುಂಬ ಫೈನ್ ಆಗ್ತದೆ ಅದು ಏನು ಡೌಟೇ ಬೇಡ ನಮಗೆ ಡೌಟ್ ಬೊಡ್ಚಿ ಫೈನ್ ಹಾಪುಂಡು ತುಳಿತೆ ನಾನು ಸೆಕೆಂಡ್ ಟೈಮ್ದ ಪಾಡ್ನಾಗಂತೆ ಕೈಗೆ ಪಸೆ ತಾಗೊಂಡು ನೀರು ಈಗ ನಾನು ಸೆಕೆಂಡ್ ಟೈಮ್ ಅದು ಹಾಕ್ಕೊಳ್ಳುವಾಗ ಅಡಿಯದ್ದು ಅಕ್ಕಿ ಉಂಟಲ್ಲ ಅದೇನಾಗ್ತದೆ ಗೊತ್ತುಂಟ ಇಲ್ಲಿ ನೋಡಿ ಪಸೆ ಆಗಿ ನಮಗೆ ಕೈಗೆ ಸಿಗ್ತದೆ ಹಾಗೆ ಆದರೆ ಏನೂ ಆಗಲ್ಲ ನೀವು ಹಾಗೇ ಮಾಡಿಕೊಂಡು ರುಬ್ಬಿದರೆ ಒಳ್ಳೆಯದು ಇದು ಕೂಡ ಹಾಗೆ ಫೈನಾಗಿ ರುಬ್ಬಿಕೊಳ್ಬೇಕು ನೋಡಿ ಈ ಥರ ಪಸೆ ಇರ್ತದೆ ಫೈನಾಗಿ ರುಬ್ಬಿಕೊಳ್ಬೇಕು ಅಂದರೆ ಸಣ್ಣ ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ ಹಾಗೇ ರುಬ್ಬಿಕೊಳ್ಬೇಕು ಮತ್ತೆ ನೀವು ಮಿಕ್ಸಿಯನ್ನು ಶೇಕ್ ಮಾಡಿ ಮೇಲೆ ಅಕ್ಕಿ ಉಳಿದಿದ್ದರೆ ಮತ್ತೆ 2-3 ಸರ್ತಿ ರುಬ್ಬಿಕೊಂಡ್ರೆ ಒಳ್ಳೆಯದು ಫೈನ್ ಆಗಬೇಕು ಇಂಚ ಫೈನ ಓಡು ಮಿಕ್ಸಿನಂತ ಶೇಕ್ ಮಲ್ತದು ಫೈನ್ ಆದ ಕಡೆಯಿಂದ ಹಣ್ಣು ಈಗ ಒಂದು ಪಾತ್ರೆಗೆ ಇದನ್ನು ತೆಗೆಯುವ ನಾವು ಅಗಲವಾದ ಪಾತ್ರೆಗೆ ನಾನು ತೆಗಿತೇನೆ ಎಲ್ಲ ಅಕ್ಕಿಯನ್ನು ರುಬ್ಬಿಕೊಂಡಿದ್ದೇನೆ
ಪೂರ ಅರಿ ನಮ್ಮ ಫೈನ್ ಪೌಡರ್ ಮಲ್ತದಾಂಡ್ ಇತ್ತೆ ನಮ್ಮ ಒಂಜಿ ಬಾಜನೊಗು ದೆಪ್ಪುಗ ಒವೇ ಕಾರಣೊಗ್ಲ ಫ್ಯಾನ್ದ ಗಾಳಿಡ್ ಡ್ರೈ ಮಲ್ಪರೆ ಪೋರೆ ಬಲ್ಲಿ ಚಂಡಿ ಅರಿನೇ ನಮ್ಮ ಇಂಚ ಕಡೆ ಓಡು ಒಂದು ಫೈನ್ ಆಪುಂಡು ನಿಗುಲು ಟ್ರೈ ಮಲ್ತು ತೂಲಿ ಇಂಚ ತುಲಿ ಫೈನ್ ಆಡ ಮಾತ್ರ ಇಂಚ ಕಟ್ಟರೆ ಬರ್ಪೀನಿ ನೋಡಿ. ಫೈನ್ ಆದರೆ ಮಾತ್ರ ಹೀಗೆ ಕಟ್ಟಲಿಕ್ಕೆ ಬರೋದು, ಇಲ್ಲಾದರೆ ಅದು ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ, ಬಿದ್ದು ಹೋಗ್ತದೆ. ಅದು ಕಟ್ಟುವಾಗಲೇ ಬಿದ್ದು ಹೋಗ್ತದೆ ತುಂಬ ಡ್ರೈ ಆದರೆ. ಈಗ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಆಮೇಲೆ ಏನೆಲ್ಲ ಸಾಮಗ್ರಿ ಹಾಕಬೇಕಂತ ನಾನು ಹೇಳ್ತಾ ಹೋಗ್ತೇನೆ. ಪೂರ ಪಾಡ್ಗ ನಮ್ಮ ಬಾಜನೋಗು ಬೊಕ್ಕ ಏನ ಪೂರ ಪಾಡೋಡೊಂದು ಫನ್ ಪ್ಯಾನ್. ಈಗ ಇಲ್ಲಿ ನೀವು ಗಂಟು ಇದ್ದರೆ ಈ ಥರ ಬಿಡಿಸ್ಕೊಳ್ಬೇಕು. ಅಂದರೆ ಸ್ವಲ್ಪ ಅದನ್ನು ಮೆತ್ತಾಗಿ ಸಾಫ್ಟಾಗಿ ನೀವು ಹೀಗೆ ಗಂಟನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದು. ಇಂಚ ಗಂಟು ಇತ್ತಂಡ ಪೊಡಿ ಮಲ್ತೋನ್ಲೆ ಕೈಟ್ ಪೂರ ಮಿಕ್ಸ್ ಮಲ್ತು ಪೊಡಿ ಮಲ್ತೋನ್ಲೆ ಹೀಗೆ ಪುಡಿ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ. ಗಂಟನ್ನು ಇಡಲಿಕ್ಕೆ ಹೋಗೋದು ಬೇಡ, ಹೀಗೇನೆ ಕೈಯಲ್ಲೇ ಮಾಡಿಕೊಂಡ್ರೆ ಈಸಿ ಆಗ್ತದೆ. ಅದು ಒದ್ದೆ ಇತ್ತಲ್ವ ಅಕ್ಕಿ, ಅದಕ್ಕೋಸ್ಕರ ಅದು ಹಾಗೆ ಸ್ವಲ್ಪ ಗಂಟಾಗಿದೆ. ಈಗ ಇದನ್ನು ಸೈಡಿಗೆ ಇಡುವ, ಬೇರೆ ಅದಕ್ಕೆ ಆ್ಯಡ್ ಮಾಡುವ ಸಾಮಗ್ರಿಯನ್ನು ನೋಡುವ. ಅವೇನು ಸೈಡ್ ದೀಕೈತೆ ಏನಪ್ಪರ ಈಗ ಪಾಡೋಳು ಬಂದು ತೂಕ. ಒಂದು ಬಿಸಿಯಾದ ಪ್ಯಾನಿಗೆ ಬಾಣಲಿಗೆ ನೀವು 1-2 ಮುಷ್ಟಿಯಷ್ಟು ನಾನು ಬಿಳಿ ಎಳ್ಳನ್ನು ಹಾಕಿ ಹುರಿತಾ ಇದ್ದೇನೆ. ಅದು ರೋಸ್ಟ್ ಆಗೋ ತನಕ ಹುರಿಬೇಕು. ಬಿಳಿ ಅಥವಾ ಕಪ್ಪು ಎಳ್ಳು ಕೂಡ ಆಗ್ಬೋದು. ಕಪ್ಪು ಎಳ್ಳುವಿನಲ್ಲಿ ಕಸ ಇರ್ತದೆ, ಬಿಳಿ ಎಳ್ಳು ಇದ್ದರೆ ಒಳ್ಳೆಯದು. ಕಸ ಎಲ್ಲ ಇರುವುದಿಲ್ಲ, ಟೆನ್ಷನ್ ಇರುವುದಿಲ್ಲ. ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು. ಎಡ್ಮೇನು ನಮ್ಮ ಸೆಸ್ಮೆ ಸೀಡನ್ನು ನಮ್ಮ ರೋಸ್ಟ್ ಮಲ್ತೋ ನೋಡು. ನಿಗಲೊಂಜಿ ಕಪ್ಪು ದಾತು ಗೆತ್ತೋನ್ಲೆ ಸುಮಾರು ಪಾಂಡ ಎಡ್ಡೆ ಹಾಕ್ಕೊಂಡವು. ಈಗ ಇದನ್ನು ನಾವು ಇದು ರುಬ್ಬಿಟ್ಟ ಮಿಶ್ರಣಕ್ಕೆ ಹಾಕುವ. ಇತ್ತವೆ ನಾ ಪೊಡಿ ಮಲ್ದಿನ ಅರಿಕೆ ಆ್ಯಡ್ ಮಲ್ಪುಗ. ನೋಡಿ, ಇದಕ್ಕೆ ಹುರಿದಂತಹ ಎಳ್ಳನ್ನು ನಾನು ಮಿಕ್ಸ್ ಮಾಡಿದ್ದೇನೆ. ಅಕ್ಕಿ ಹುಡಿಗೆನೆ ಮಿಕ್ಸ್ ಮಾಡೋದು. ಈಗ ನಾವು ಅದೇ ಬಾಣಲೆಯಲ್ಲಿ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿಕೊಂಡು 1 ಗಡಿ ತೆಂಗಿನಕಾಯಿ ಹೇಳ್ತಾರಲ್ಲ, ಅಂದರೆ 1 ತೆಂಗಿನಕಾಯಲ್ಲಿ ಅರ್ಧ ಹೋಳನ್ನು ನಾನು ತುರಿದು ಇಟ್ಟಿದ್ದೇನೆ. ತುಪ್ಪ ಒಂದು ಅರ್ಧ ಕಪ್ಪಷ್ಟು ಹಾಕಿಕೊಳ್ಳಿ. 5-6 ಚಮಚ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ. ಇದನ್ನು ಈಗ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ನಾನು ಹೇಳಿದಲ್ಲ, 1 ಹೋಳು ತೆಂಗಿನಕಾಯಿ ಅಂದರೆ ತುಳುವಿನಲ್ಲಿ ಒಂಜಿಗಡಿ ಅಂತ ಹೇಳ್ತಾರೆ. 1 ಕಟ್ ಮಾಡಿದ ಮೇಲೆ ಅರ್ಧ. ಇದನ್ನು ಕೆಂಪಾಗೋ ತನಕ ರೋಸ್ಟ್ ಮಾಡಬೇಕು. ತಾರೈಲ ಅಂಚೆನೆ ಒಂಜಿಗಡಿ ತಾರೈನ ರೋಸ್ಟ್ ಅವನ ಮುಟ್ಟ ತುಪ್ಪೋಡು ಫ್ರೈ ಮಲ್ಪೋಡು. ಇದನ್ನು ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಕೆಂಪಾಗಲಿ, ಕೆಂಪಾದಷ್ಟು ರುಚಿ ಜಾಸ್ತಿ ಆಗ್ತದೆ. ಹಸಿ ಇಡಬೇಡಿ, ತುಪ್ಪ ಸರಿಯಾಗಿ ಕಾಯಬೇಕು. ತುಪ್ಪ ಸರಿಯಾಗಿ ಬಿಸಿಯಾದ ಮೇಲೆ ತೆಂಗಿನಕಾಯಿಯನ್ನು ಹಾಕಿಕೊಳ್ಳಿ, ತೆಂಗಿನ ತುರಿಯನ್ನು, ಅಥವಾ ಕಟ್ ಮಾಡಿ ಕೂಡ ತೆಂಗಿನಕಾಯಿಯನ್ನು ಹಾಕಿಕೊಳ್ಬೋದು. ಈಗ ರೋಸ್ಟ್ ಆಗಿದೆ ನೋಡಿ, ಕೆಂಪಾಗಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಅದು ತುಪ್ಪದಲ್ಲಿ ಹುರಿದಂತಹ ತೆಂಗಿನಕಾಯಿ. ತಾರೈನು ಗೀಟ್ ಫ್ರೈ ಮಲ್ತದು ಒಂಜಿಗಡಿ ತಾರೈನು ಈ ಅರಿತ ಪೊಡಿಗೆ ಪಾಡಿಯೇನು ಈ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಬೇಡ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಮಿಕ್ಸ್ ಮಾಡಬೇಕಾಗ್ತದೆ. ಮತ್ತು ನೀರು ಅಥವಾ ಬೆಲ್ಲದ ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡಿದರೆ ಗಂಟಾಗ್ತದೆ. ಅದಕ್ಕೋಸ್ಕರ ತೆಂಗಿನಕಾಯಿ ಮತ್ತು ಹುರಿದ ಎಳ್ಳನ್ನು ಉಪ್ಪನ್ನು ಚೆನ್ನಾಗಿ ಅಕ್ಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಬೇಕು. ಇತ್ತೆ ನಮ್ಮ ತಾರೈನು ಬೊಕ್ಕ ರೋಸ್ಟೆಡ್ ಎಳ್ಳುಂಡು ಅಥವಾ ಸೆಸ್ಮೆ ಸೀಡ್ ಉಪ್ಪು ಮೂಜಿ ಬಗ್ಗೆ ಪಾಡ್ದ ಅವೇನು ಸರಿ ನಮ್ಮ ನೆತ್ತೊಟ್ಟು ಬೀರವುಡು ಇಜ್ಜಿಡ ಬೀರಜಿಡ ಗಂಟು ಆಪುಂಡು. ಬೆಲ್ಲದ ನೀರು ಪಾಡ್ರೆ ಉಂಡಿತ್ತೆ ನಮಕ್ ಅಂಚಾದು ಅವೇ ಪ್ಯಾನಡಿ ಆನಿತ್ತೆ ನೀರು ಪಾಡ್ದು ಬೆಲ್ಲನ ನೀರು ಮಲ್ಪೆ. ಈಗ ನಾನು ಅದೇ ಪ್ಯಾನಲ್ಲಿ ನಿಮ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿಕೊಂಡು ನೀರು ಮಾಡ್ಕೊಳ್ಳಿ. ನಾನು 2 ತುಂಡು ಬೆಲ್ಲವನ್ನು ಇಟ್ಟಿದ್ದೇನೆ, 2 ಲೋಟ ನೀರನ್ನು ಹಾಕಿದ್ದೇನೆ. ಇದು ನೀರಾಗೋ ತನಕ ಕರಗೋ ತನಕ ಸ್ವಲ್ಪ ಕುದಿಸಿ ಕಟ್ ಮಾಡಿ ಕೂಡ ಬೆಲ್ಲವನ್ನು ಹಾಕ್ಬೋದು. ನಾನು ಇಡಿಯೇ ಹಾಕ್ಕೊಂಡಿದ್ದೇನೆ. ಯಾನು ಏತ್ ಬೋಡಾತ್ ಬೆಲ್ಲೋನು 2 ಲೋಟ ನೀರಿಡು ನೀರು ಮಲ್ತೊಂದು ಉಲ್ಲೆ 2 ಲೋಟ ನೀರು 2 ಅಚ್ಚು ಬೆಲ್ಲ ದೀತೇನು ನಿಗುಲು ಕಟ್ ಮಲ್ತದ್ಲ ಇಂಚ ನೀರು ಮಲ್ತೊಂಡಾವು ಒಂದೇನಿತ್ತೆ ಅವೇ ಹಿಟ್ಟಿಗೆ ನಮ್ಮ ಪಾಡೋಡು. ಈಗ ಈ ನೀರಾದ ಬೆಲ್ಲವನ್ನು ಇದೇ ಹಿಟ್ಟಿಗೆ ಹಾಕಿಕೊಳ್ಳುವ ನಾವು. ನೋಡಿ, ಇದಕ್ಕೆ ಹಾಕುವ. ಸ್ಟ್ರೈನ್ ಮಾಡ್ಕೊಂಡು ಹಾಕಿ, ಯಾಕೆಂತ ಹೇಳಿದರೆ ಅದು ಕಸ ಎಲ್ಲ ಇರ್ತದೆ ಇದರಲ್ಲಿ. ಅದಕ್ಕೋಸ್ಕರ ನಾವು ಸ್ಟ್ರೈನ್ ಮಾಡ್ಕೊಂಡು ಹಾಕಬೇಕಾಗ್ತದೆ. 2 ಲೋಟ ನೀರು ಬೇಕು. 2 ಲೋಟ ನೀರು ಬೋಡು ಅರ್ಥದ ಪಾಡ್ಗ ಫುಲ್ಲು ಬಿಸಿ ಬಿಸಿಯನ್ನೇ ಹಾಕಿಕೊಳ್ಳಿ. ಏನಾಗಲ್ಲ, ತಣ್ಣಗೆ ಮಾಡಬೇಕಾಗಿಲ್ಲ. ಬೇಕಾದರೆ ತಣ್ಣಗೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಿಸಿ ಬಿಸಿಯೇ ಹಾಕುವಂಥದ್ದು. ಬೆಚ್ಚನೆ ಪಾಡ್ಗ ಚಪ್ಪೆ ಬಡೋಣ ಚಪ್ಪೆಲ್ಲ ಪಾಡೋಲಿ ಮಿಕ್ಸ್ ಮಲ್ಪೊಡು, ಸಮ ಮಿಕ್ಸ್ ಮಲ್ಪೊಡು. ಗಂಟು ಆಗದ ಹಾಗೆ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು.
ಗಂಟು ಆಗ್ತದೆ, ಆದರೆ ಕೂಡ ನೀವು ಕೈಯಲ್ಲಿ ಮತ್ತೆ ಅದನ್ನು ಬಿಡಿಸ್ಬೋದು. ಈಗ ಮಾತ್ರ ಸರಿ ಮಿಕ್ಸ್ ಮಾಡಿ. ಇತ್ತೆ ತುಳಿ ಸರಿ ಮಿಕ್ಸ್ ಮಲ್ತೆ ಗಂಟು ಬತ್ತಂಡವಾಗ ಚಪ್ಪೆ ಏನೇ ಕೈಟ್ ಬಿಡ್ಪೋಲಿ ಗಂಟನ್ನು ಅವು ಇತ್ತೆ ಸಮ ಮಿಕ್ಸ್ ಮಲ್ತದು ಬುಡಿಯೇನು. ಈಗ ಆಯಿತು, ಮಿಕ್ಸ್ ಮಾಡಿ ಆದ ಮೇಲೆ ಎಲ್ಲವನ್ನು ನಾನು ಕ್ಲೀನ್ ಮಾಡಿ ಮುಚ್ಚಿಡ್ತೇನೆ. ರಾತ್ರಿ ನಾನು ಒಂದು ರಾತ್ರಿ ಮುಚ್ಚಿಡ್ತೇನೆ. ಎಳ್ಳು, ತೆಂಗಿನಕಾಯಿ, ಉಪ್ಪು ಎಲ್ಲ ಹಾಕಿದ್ದೇನೆ. ರಾತ್ರಿ ಇಡೀ ಮುಚ್ಚಿಡಿ, ಏನು ಮುಟ್ಲಿಕ್ಕೆ ಹೋಗಬೇಡಿ ಇನ್ನು. ಈಗ ಮುಚ್ಚಿಟ್ಟ ಮೇಲೆ ಬೆಳಿಗ್ಗೆ ಕೂಡ ಕೆಲಸ ಉಂಟು. ಎಂಥ ಕೆಲಸ ನೋಡುವ ಬೆಳಿಗ್ಗೆ. ರಾತ್ರಿ ಇಡೀ ಮುಚ್ಚಿದೀಲೆ ಪೂರ ಮಿಕ್ಸ್ ಆಗಿ ಬೊಕ್ಕ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದು ನೋಡ್ತೇನೆ ಎಂತಾಗಿದೆ ನೋಡುವ ನಮ್ಮ ಹಿಟ್ಟು. ಹೀಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಅಕ್ಕಿಯಿಂದ ರುಬ್ಬಿ ಮಾಡಿದ್ದು ಅದು ಬೇರೆ, ಇದು ಬೇರೆ ಟೈಪಲ್ಲಿ. ಇದು ನೆಯ್ಯಪ್ಪ ಹೀಗೇ ಮಾಡಬೇಕು. ಈಗ ಸರಿ ಮಿಕ್ಸ್ ಮಾಡಿ, ಗಟ್ಟಿಯಾಗಿರ್ತದೆ. ಆಮೇಲೆ ನೋಡಿ ಇಷ್ಟು ದಪ್ಪವಾಗಿರ್ತದೆ. ನಮಗೆ ನೋಡುವಾಗಲೇ ಗೊತ್ತಾಗ್ತದಲ್ಲ, ನಾನು ಸೌಂಟಲ್ಲಿ ತಿರುಗಿಸುವಾಗಲೇ ಗೊತ್ತಾಗ್ತದೆ ಇಷ್ಟು ದಪ್ಪವಾಗಿರ್ತದೆ. ಅಷ್ಟು ನೀರು ಅದಕ್ಕೆ ಹಾಕಿದ್ದು ನಾನು. ಇನ್ನು ಎಕ್ಸ್ಟ್ರಾ ನೀರು ಹಾಕಲಿಕ್ಕಿಲ್ಲ. ಇದನ್ನು ಸರಿ ನೀವು ಬೀಟ್ ಮಾಡಬೇಕು. ತೆಂಗಿನಕಾಯಿ ಮತ್ತು ಎಳ್ಳು ಒಂದು ಮೇಲೆ ಹೊಂದಿಕೊಂಡಿರ್ತದೆ. ನೀವು ಅದಕ್ಕೋಸ್ಕರ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿ ಮಿಕ್ಸ್ ಮಲ್ಪಲೆ ಕಾಂಡೆ ತುಳಿ ಈತು ಗಟ್ಟಿಯಾದ ಉಪ್ಪುಂಡು. ಇಷ್ಟು ನೀರು ನೀರು ಸ್ವಲ್ಪ ಇನ್ನೂ ಗಟ್ಟಿಯಾಗಬೇಕು. ಇದು ನೀರಾಗಿದೆ, ಇದು ಗಟ್ಟಿಯಾಗಬೇಕು. ಅದು ಗಟ್ಟಿಯಾಗಲಿಕ್ಕೆ ಬೇರೆ ಏನು ಸೇರಿಸೋದು ಬೇಡ. ಅದಕ್ಕೆ ನಾನು ಹಾಕೋ ಇಂಗ್ರೀಡಿಯೆಂಟ್ಸೇ ಸಾಕು ನೋಡಿ. ಈಗ ನಾವು ಅದಕ್ಕೆ ಏನೆಲ್ಲ ಸೇರಿಸಬೇಕಂತ ಹೇಳಿ ನೋಡುವ. ಬೆಳಿಗ್ಗೆ ಕಾಂಡೆಗೆ ಏನು ಪುರ ಪಾಡ್ನು ಬಂದು ತೂಕ ಕಾಂಡೆ 6 ಗಂಟೆಗೆ ನಾನು ಓಪನ್ ಮಲ್ತೆ. ಇದು ಗಟ್ಟಿ ಆತನ ಹಿಟ್ಟು ಸರಿ ಮಿಕ್ಸ್ ಮಲ್ತೆ. ಬೆಳಿಗ್ಗೆ ಇದಕ್ಕೆ ಪುಟ್ಟು ಬಾಳೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಪುಟ್ಟು ಬಾಳೆಯನ್ನು ತಗೊಂಡಿದ್ದೇನೆ. ಇಲೈಚಿ ಕೇಲ ಅಂತ ಹೇಳ್ತಾರೆ. ಇಲ್ಲಾದರೆ ಪಚ್ಚೆ ಬಾಳೆಯನ್ನು ಕೂಡ ಹಾಕ್ಕೊಳ್ಬೋದು ನೋಡಿ. ಈ ಥರ ಪಚ್ಚೆ ಬಾಳೆಹಣ್ಣು ಕೂಡ ಹಾಕ್ಕೊಳ್ಬೋದು. ತುಂಬ ನೀರಾಗೋ ಬಾಳೆಹಣ್ಣು ಬೇಡ. ಈ ಬಾಳೆಹಣ್ಣು ಒಂದು 4ರಿಂದ 5 ಹಾಕ್ಕೊಳ್ಳಿ. ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡು ಬನ್ನಿ. ಈ ಬಾಳೆಹಣ್ಣು ಹಾಕಿದರೆ ತುಂಬ ಸಾಫ್ಟಾಗಿ ಬರ್ತದೆ. ಇಲೈಚಿ ಕೇಲ ಪುಟ್ಟು ಬಾಳೆ ಅಂತ ಹೇಳ್ತಾರೆ. ಪುಟ್ಟು ಬಾಳೆನೇ ಒಳ್ಳೆಯದು. ನಾನು ಸುಮಾರು ಸರ್ತಿ ಒತ್ತಿ ಹೇಳಿದ್ದೇನೆ ಪುಟ್ಟು ಬಾಳೆ ಅಂತ. ಮತ್ತೆ ಇನ್ನು ಕಮೆಂಟ್ ಮಾಡಿ ಯಾವ ಬಾಳೆ ಅಂತ ಕೇಳುವುದು ಬೇಡ. ಕೇಳಿದರೂ ತೊಂದರೆ ಇಲ್ಲ, ಆದರೆ ನೋಡಿ ನೀವು ಕರೆಕ್ಟಾಗಿ ನೋಡಿ. ಒಂದು 3, 4, 5 ತನಕ ಹಾಕಿಕೊಳ್ಳಿ. ಯಾಕಂದರೆ ಅಷ್ಟು ಹಿಟ್ಟಿಗೆ ಅಷ್ಟು ಬೇಕಾಗ್ತದೆ. ಕರೆಕ್ಟಾಗಿ ಹಾಕ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡಬೇಕು. ಈಗ ರಾತ್ರಿ ನಾನು ಯಾಕೆ ಹಾಕಲಿಲ್ಲ ಅಂತ ಹೇಳಿದರೆ ಹಿಟ್ಟು ಮತ್ತು ಹುಳಿ ಬರ್ಬೋದು. ಬಾಳೆಹಣ್ಣಿನ ಇದರಲ್ಲಿ ಹುಳಿ ಬರಲುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನು ಹುಳಿ ಬರಬಾರ್ದು ಅನ್ನುವ ಉದ್ದೇಶದಿಂದ ಬೆಳಿಗ್ಗೆ ಹಾಕ್ತಾ ಇದ್ದೇನೆ ನಾನು. ಬನಾನಾ ಇಲೈಚಿ ಕೇಲಗೆ ತೊಂದೆ 4 ದೈನ್ ನಿಗುಲು ಗ್ರೀನ್ ಕಲರ್ದಲ್ಲಿ ಹಾಕೊಂಡು ಆಂಡ ಉಂದುಗೆ ತೊಂಡೆ ಎಡ್ಡೆ ರಾತ್ರಿಗೆ ದಾಯ ಪಾಡ್ದಜಿ ಪಂಡಯಾನು ಐತ ಬಂದ ಪುಳಿ ಬರು ಐಕಸ್ರಾದ ಯಾನು ಅಂಚ ಪಾಡ್ದಜಿ. ಕೆಲವು ಸರ್ತಿ ಬನಾನೋಡು ಪುಳಿಲ ಹಾಕೊಂಡು ಬಂದ ಬೊಕವು ತಿನ್ನರೆ ಹಾಪುಜಿ ಐಕ್ಯಾನು ಮಾರ್ನಿಂಗ್ ಒಂದೇನು ಸ್ಮ್ಯಾಶ್ ಮಲ್ತು ಪಾಡೊಂದುಲ್ಲೆ. ಕರೆಕ್ಟಾದ ಸ್ಮ್ಯಾಶ್ ಮಲ್ಪಲೆ ಕರೆಕ್ಟಾದ ಸ್ಮ್ಯಾಶ್ ಓಡವು ಫುಲ್ಲು ಸ್ಮ್ಯಾಶ್ ಓಡು. ಪರಂದು ಬಾರದ ಕಾಯಿ ಪಾರದ ಪರಂದು ಬಸ ಹತ್ತಂಡೆ ಎಡ್ಡೆ ಇಲೈಚಿಗೆ ಎಲ್ಲ ಎಡ್ಡೆ ಹಾಕೊಂಡು ಪರಿಮಳಲ ಹಾಕೊಂಡು ಹೆಲ್ತ್ಗೆಲ್ಲ ಎಡ್ಡೆ ಬೊಕ್ಕ ನೀರ್ಲ ಬುಡ್ಪುಜವು ದಪ್ಪ ಹಾಕೊಂಡು ಹಿಟ್ಟು ಒಂದು ಪಾಡ್ನೀಟ್ ಹಸ್ರಾದು. ಈ ಬಾಳೆಹಣ್ಣನ್ನು ಹಾಕೋದ್ರಿಂದ ಹಿಟ್ಟು ದಪ್ಪ ಆಗ್ತದೆ. ಮತ್ತು ಬೇರೆ ಬಾಳೆಹಣ್ಣು ಹಾಕಿದರೆ ನೀವು ಹಿಟ್ಟು ನೀರಾದರೆ ಮತ್ತೆ ಗೋಧಿ ಹಿಟ್ಟನ್ನು ಅಥವಾ ಮೈದಾವನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಪುಟ್ಟು ಬಾಳೆಯನ್ನು ಹಾಕ್ಕೊಂಡಿದ್ದೇನೆ. ನಾನು ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾವುದೇ ಕೂಡ ಇಲ್ಲಿ ಗಂಟಾಗಿ ಇಡಬಾರ್ದು. ಕೈಯಲ್ಲೇ ಬೇಕಾದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಸರ್ತಿ ಎಲ್ಲ ಸ್ಮ್ಯಾಶ್ ಆದ ಮೇಲೆ ಕೈಯಲ್ಲಿ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹೊರ ಸ್ಮ್ಯಾಶ್ ಆಯಿನೆ ಕೈಟ್ ಮಲ್ಪರ ಎಡ್ಡೆ ಹಾಕೊಂಡು ಕೈಟ್ ಸ್ಮ್ಯಾಶ್ ಮಲ್ತದ ಐಕೆ ಆ್ಯಡ್ ಮಲ್ಪೋಡು. ಈಗ ನಾನು ಈ ಬಾಳೆಹಣ್ಣನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಜಾಸ್ತಿ ಬಾಳೆಹಣ್ಣು ಕೂಡ ಬೇಡ, ಅದು ಅಪ್ಪ ಮತ್ತು ಕಪ್ಪಾಗ್ತದೆ. ಅದಕ್ಕೋಸ್ಕರ ನಾವು ಲೆಕ್ಕದ್ದು ಬಾಳೆಹಣ್ಣೆ ಹಾಕ್ಕೊಳ್ಳಿ ನೀವು. 4-5 ಬಾರದ ಪರಂದಿಯವು ಪರಂದು ಜಾಸ್ತಿ ಬಾಂಡ ಕಪ್ಪುಲ ಹಾಕೊಂಡು ಬೊಕ್ಕ ಕರ್ಚಿದ್ದು ಬೋಪುಂಡು. ಅದಕ್ಕೆ ನಾವು ಇಷ್ಟೇ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಆ್ಯಡ್ ಮಾಡುವ. ಬೆಳಿಗ್ಗೆ ಇದನ್ನು ನಾನು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ನಾನು ರಾತ್ರಿ ಹಾಕಿದರೆ ಹುಳಿ ಬರ್ಬೋದು ಅಂತ ಹೇಳಿದೆ ನಾನು. ರಾತ್ರಿ ಪಾಂಡ ಪುಳಿಲ ಬರು ಒಂದು ಪಂಡೆಯನ್ನು ನಾವು ಹಿಟ್ಟು ಪುಳಿ ಬರು ಬ್ಯಾಟರ್ ಪುಳಿ ಬರು ಐಕಸ್ರಾದು ಕಾಣೆ ಪಾಡ. ಈಗ ಇಲ್ಲಿ ಮಿಕ್ಸಿಂಗ್ ಕರೆಕ್ಟ್ ಇರಬೇಕು. ಒಂದು 10 ನಿಮಿಷ ಆದರೂ ಕರೆಕ್ಟಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡೋದ್ರಲ್ಲಿ ಇದೆ ಇದು. ನೀವು ಹೇಗೆ ಮಿಕ್ಸ್ ಮಾಡ್ತೀರೋ ಹಾಗೆ ಅದು ಹೊಂದಿಕೊಳ್ತದೆ. ಬಾಳೆಹಣ್ಣು ಇದರ ಒಟ್ಟಿಗೆ ಮಿಕ್ಸ್ ಆಗ್ತದೆ. ಸಾರಿ ಮಿಕ್ಸ್ ಮಲ್ಪಲೆ ನಿಗುಲು ಒಂದು 5-10 ಮಿನಿಟ್ ಇಂಚೆನೆ ಮಿಕ್ಸಿಂಗ್ ಮಲ್ತೊಂದೆ ಪುಲೆ ದಯಪ ನಾವು ಪರಂದು ತೊಟ್ಟು ಸೇರೋ ನೋಡಿ ಈಗ ದಪ್ಪ ಆಯಿತು. ಕನ್ಸಿಸ್ಟೆನ್ಸಿ ಹಿಟ್ಟು ದಪ್ಪ ಆಯಿತು ನೋಡಿ. ಮತ್ತೆ ಕೂಡ ದಪ್ಪ ಆಯಿತು, ತೆಳು ಆಗಲಿಲ್ಲ, ದಪ್ಪ ಆಗಿದೆ. ದಪ್ಪನೇ ಇರಬೇಕು ಇದು. ಚಮಚಕ್ಕೆ ಅಂಟಿಕೊಂಡಷ್ಟು ದಪ್ಪ ಇರಬೇಕು. ಒಂದು ದಪ್ಪ ಉಪ್ಪೋಡು ಹಿಟ್ಟು ಚಮಚೋಗ ಅಂಟೋಡು ಇಂಚ ತುಲಿ ಇತ್ತೆ ದಪ್ಪ ಹಣ್ಣು ಹಿಟ್ಟು ಬೊಕ್ಕಲ ದಪ್ಪ ಹಣ್ಣು ನಿಗುಲು ತುಯ್ಯಾರತ
ಬೊಕ್ಕ ದಾಲ್ ಆರ್ಟಿಫಿಷಿಯಲ್ ಈಸ್ಟ್ ಅವನ್ ದಾಲ್ ಆ್ಯಡ್ ಮಲ್ಪೊಡ್ಚಿ ನ್ಯಾಚುರಲ್ ಆದ ಫರ್ಮೆಂಟೇಷನ್ ಮಲ್ದಿನಂಚಿನೇ ವಸ್ತುನ ತಿನ್ನೋಡು ನಾವು. ಇಲ್ಲಿ ಬಾಳೆಹಣ್ಣು ಹಾಕಿದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ 1 ಅಥವಾ 2 ಗಂಟೆ ಇದನ್ನು ಬಿಡಿ. ಹಾಗೆಯೇ ಹಿಟ್ಟನ್ನು ಮತ್ತೆ ಹುದುಕಲಿಕ್ಕೆ ಬಿಡಬೇಕು. ಯಾಕೆಂದರೆ ಇಲ್ಲಿ ನಾವು ಸೋಡಾ ಎಲ್ಲ ಏನು ಹಾಕೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ಮತ್ತೆ ಫರ್ಮೆಂಟೇಷನಿಗೆ ಇಡಬೇಕು. ಮೂಲು ಕೂಡ 2 ಗಂಟೆ ಒಂದೇನು ಫರ್ಮೆಂಟೇಷನ್ಗೆ ದಿವೋಡು ಪನ ಉರ್ಗರೆ ದಿವೋಡು ದಯಪನ ಪರಂದು ಪಾಡ್ದತ್ತ ನಮ್ಮ ಕೂಡ ಸಾಫ್ಟ್ ಆಗೋಡತ್ತ. ನಮ್ಮ ಕರಿತ ಅಕ್ಕಿಯ ವಸ್ತು ಕೂಡ ಯಾವುದು ಕೂಡ ಅದು ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಹೊತ್ತು ಇಟ್ಟರೆ ಒಳ್ಳೆಯದು. ಈಗ ನಾನು ಮತ್ತೆ 1-2 ಗಂಟೆ ತನಕ ಇಡ್ತೇನೆ. ನಮ್ಮದು ನಾಷ್ಟ ಎಲ್ಲ ಆಗಿ ಮತ್ತೆ ನಾನು ಸ್ನಾನ ಎಲ್ಲ ಆಗಿ ಮತ್ತೆ ನೋಡ್ತೇನೆ. ನಾನು ಬಂದು ನೋಡಿದಾಗ ಇನ್ನೂ ಕೂಡ ಗಟ್ಟಿಯಾಗಿರ್ತದೆ ಹಿಟ್ಟು. 1-2 ಗಂಟೆ ಅಂಚೆನೆ ದೀಯೆ ಬನಾನ ಪಾಡಿಬೋಕ ಕಾಂಡೆ ಯಾನು 1-2 ಗಂಟೆ ಪೂರೆನ್ನ ಕೆಲಸ ಅದು ನಷ್ಟ ಮಾತಾದ ಮೀದು ಬನ್ನಾಗ ತುಲೆ ಮೀದು ಬತ್ತು ತೂವನಾಗ ಇಂಚ ಉಪ್ಪುಂಡು ಈತ್ ಗಟ್ಟಿ ಅದು ಉಪ್ಪುಂಡು ಐಕ್ಯ ಪಣ್ಣಿ ಆರ್ಟಿಫಿಷಿಯಲ್ ಓಲ ಫರ್ಮೆಂಟೇಷನ್ ಪಾಡೊಡ್ಚಿ ನಮಕ್ ನ್ಯಾಚುರಲ್ ಆದೇ ಫರ್ಮೆಂಟೇಷನ್ ಮಲ್ತ ತಿನ್ರೆಗ ಹಾಪುಂಡು ಸೋಡಾ ಓಲ ಪಾಡುನಾಗತ್ತೆ ಇಜ್ಜಿ ನಮಕ್. ಈಗ ನಾನು 2 ಚಮಚ ತೊಳೆದಂತಹ ವಾಶ್ ಮಾಡಿದಂತಹ ಜೀರಿಗೆಯನ್ನು ಹಾಕಿದೆ. ಯಾಕೆ ಇದನ್ನು ವಾಶ್ ಮಾಡಿದೆ ಅಂತ ಹೇಳಿದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಡಸ್ಟ್ ಕೂಡ ಇರ್ತದೆ ಮತ್ತು ಅದು ಮೆತ್ತಗಾಗ್ತದೆ. ಅದಕ್ಕೋಸ್ಕರ ನಾನು ಅದನ್ನು ತೊಳೆದು ಹಾಕಿದೆ. ವಾಶ್ ಮಾಡಿದ 2 ಚಮಚ ಜೀರಿಗೆಯನ್ನು ಹಾಕಿದೆ. ಜೀರಿಗೆ ಹಾಕಿ ಡೈಜೆಷನ್ಗೆ ಒಳ್ಳೆಯದಾಗ್ತದೆ. 2 ಚಮಚ ನಾನು ದೆಕ್ಕದು ಜೀರಿಗೆಯನ್ನು ಪಾಡಿಯೆ ವಾಶ್ ಮಲ್ತು ಪಾಡಲೆ ಸಾಫ್ಟ್ ಹಾಕೊಂಡು ನಾನು 2 ಚಮಚವನ್ನು ಇಟ್ಕೊಂಡಿದ್ದೇನೆ. ಒಂದು ಡೀಪ್ ಆಗಿರುವಂತಹ ಚಮಚ, ಅದು ಸ್ವಲ್ಪ ಅಪ್ಪದ ಸೈಜಿಗೆ ಗುಳಿ ಅಪ್ಪದ ಸೈಜಲ್ಲಿ ಉಂಟು ಚಮಚ. ಮತ್ತೊಂದು ಸ್ವಲ್ಪ ದೊಡ್ಡ ಚಮಚ ಸ್ವಲ್ಪ ಡೀಪ್ ಆಗಿರುವ ಚಮಚವನ್ನು ತಗೊಳ್ಳಿ. ಒಂದು ಬಾಣಲೆಯಲ್ಲಿ ನಾನು ಬಿಸಿಯಾಗಲಿಕ್ಕೆ ಇಡ್ತೇನೆ. 2 ಕಪ್ಪಷ್ಟು ತುಪ್ಪವನ್ನು ಹಾಕಿದ್ದೇನೆ. ಮನೆಯಲ್ಲೇ ಮಾಡುವಾಗ ತುಪ್ಪ ಹಾಕಲಿಕ್ಕೆ ಕಂಜೂಸ್ ಮಾಡೋದು ಬೇಡ. ನಾವು ತುಪ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು, ತುಪ್ಪದಲ್ಲಿ ಕಾದ್ರೇ ಒಳ್ಳೆಯದು. ಆದರೆ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಳ್ಳಿ. 2 ಕಪ್ಪಷ್ಟು ಎಣ್ಣೆಯನ್ನು 2 ಕಪ್ಪಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಅದು ಡೀಪಾಗಿ ಫ್ರೈ ಮಾಡ್ತಾ ಇದ್ದೇನೆ ನಾನು. ಗುಳಿ ಹಪ್ಪದ ಕಾವಲಿ ಇದ್ದರೆ ನಿಮ್ಮ ಹತ್ರ ಗುಳಿ ಹಪ್ಪದ ಕಾವಲಿಯನ್ನೇ ಯೂಸ್ ಮಾಡಿದರೆ ಒಳ್ಳೆಯದು. ಈಗ ಎಣ್ಣೆ ಇದು ಸ್ಲೋ ಇದರಲ್ಲೇ ಕಾಯಬೇಕು. ಎಣ್ಣೆ ಉಂಟಲ್ಲ ಸ್ಲೋ ಫ್ಲೇಮಲ್ಲಿ ಹೀಗೇ ಬಿಸಿ ಆಗೋ ತನಕ ಕಾಯಿಸಬೇಕು. ಫಾಸ್ಟ್ ಫ್ಲೇಮಲ್ಲಿ ಕಾಯಿಸಬೇಡಿ, ಫಾಸ್ಟ್ ಗ್ಯಾಸ್ ಇಟ್ಟು ಕಾಯಿಸಬೇಡಿ. ಸ್ಲೋ ಆಗಿ ಹೀಗೆ ಸ್ವಲ್ಪ ಹೊಗೆ ಬರೋ ತನಕ ಕಾಯಿಸಿ. ಈಗ ನೋಡಿ ಗುಂಡಿರುವಂತಹ ಅಂದರೆ ಆಳವಾಗಿರುವಂತಹ ಡೀಪ್ ಇರುವಂತಹ ಚಮಚದಲ್ಲಿ ಹಾಕಿದೆ. ಬಾಣಲೆ ಕೂಡ ಡೀಪ್ ಆಗಿರಬೇಕು, ಅಂದರೆ ಅದು ಗುಂಡಿ ಅಂತ ಹೇಳ್ತಾರಲ್ಲ ಹಾಗಿರಬೇಕು. ಚಟ್ಟೆ ಬಾಣಲೆಯಲ್ಲಿ ಮಾಡಬಾರ್ದು, ಇಲ್ಲಾಂದರೆ ಗುಳಿ ಹಪ್ಪದ ಕಾವಲಿಯಲ್ಲಿ ಮಾಡಿದರೆ ಒಳ್ಳೆಯದು. 1 ಚಮಚ ತುಪ್ಪ ಹಾಕಿ ಮಾಡಿ ಗುಳಿ ಹಪ್ಪದ ಕಾವಲಿಯಲ್ಲಿ. ಈಗ ನೋಡಿ ಉಬ್ಬಿ ಬಂತು. ಉಬ್ಬಿ ಬರುವಾಗ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಮುಟ್ಲಿಕ್ಕೆ ಹೋದರೆ ಅಲ್ಲಿ ಪೂರಿಯಾಗೆ ಅದು ಉಬ್ಬಿ ಬಂದಾಗ ನಾವು ಮುಟ್ಲಿಕ್ಕೆ ಹೋದರೆ ಮಧ್ಯ ತೂತಾಗಿ ಎಣ್ಣೆ ಒಳಗೆ ಹೋಗ್ತದೆ. ಅದಕ್ಕೋಸ್ಕರ ಈಗ ಮುಟ್ಟಬೇಡಿ. ಸ್ಲೋವಾಗಿ ಅದು ಒಂದು ಸೈಡ್ ಬೆಂದ ಮೇಲೆ ನೀವು ಟರ್ನ್ ಮಾಡಲಿಕ್ಕೆ ಹೋಗಬೇಕು. ಒಂದು ಸೈಡ್ ಸರಿಯಾಗಿ ಫ್ರೈ ಆದ ಮೇಲೆ ನೀವು ಟರ್ನ್ ಮಾಡಲಿಕ್ಕೆ ಹೋಗಬೇಕು, ನೆನ್ಪಿಟ್ಕೊಳ್ಳಿ. ಈಗ ನೀವು ಟರ್ನ್ ಮಾಡಿ. ನಿಮ್ಮ ಹತ್ರ ಗುಳಿ ಹಪ್ಪದ್ದು ಕಾವಲಿದ್ದರೆ ಅದಕ್ಕೆ 1 ಚಮಚ ತುಪ್ಪ ಹಾಕಿ ಅದರಲ್ಲೇ ಮಾಡಿಕೊಳ್ಳಿ. ಅಪ್ಪ ರೆಡಿ ಆಗ್ತದೆ. ನೋಡಿ ನಾನೀಗ ಸ್ಲೋ ಇದರಲ್ಲಿ ಬೇಯಿಸ್ತಾ ಇದ್ದೇನೆ. ನಿಮಗೆ ಒಂದು ಫಸ್ಟಿದ್ದು ಹಾಗೆ ಸ್ವಲ್ಪ ಕಪ್ಪಾಗ್ತದೆ, ಮತ್ತು ಸೆಕೆಂಡ್ ಥರ್ಡ್ ಟೈಮಲ್ಲಿ ಅದು ಕರೆಕ್ಟಾಗಿ ಬರ್ತದೆ. ಸಣ್ಣ ಬರ್ನರಲ್ಲಿ ಗ್ಯಾಸಿನ ಸಣ್ಣ ಬರ್ನರಲ್ಲಿ ಇಟ್ಟು ಕಾಯಿಸಿ ಇದನ್ನು ಬೇಯಿಸಿ. ಯಾವುದೇ ಕಾರಣಕ್ಕೂ ದೊಡ್ಡ ಬರ್ನರನ್ನು ಯೂಸ್ ಮಾಡಬೇಡಿ. ಒಂದೇ ಲೆಕ್ಕ ಕಾಯ್ತದೆ, ಅದು ಒಳಗೆ ಸರಿ ಬೇಯಬೇಕಲ್ಲ. ಅದಕ್ಕೋಸ್ಕರ ಆಚೆ ಈಚೆ ಅದನ್ನು ಹರಳಾಡಿಸಿಕೊಂಡು ಆಚೆ ಈಚೆ ಸೌಂಟಲ್ಲಿ ಅದನ್ನು ಆಚೆ ಈಚೆ ಮಗುಚಿ ನಾವು ಬೇಯಿಸಿದರೆ ಒಳ್ಳೆಯದು. ಕರೆಕ್ಟಾಗಿ ಒಳಗೆ ಕೂಡ ಬೇಯ್ತದೆ. ದೊಡ್ಡದು ಮಾಡಿದರೆ ಒಳಗೆ ಬೇಯುವುದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡಿ ಮತ್ತು ಸಣ್ಣ ಉರಿಯಲ್ಲೇ ಹಾಕಿ ಸಣ್ಣ ಉರಿಯಲ್ಲೇ ಬೇಯಿಸಿ. ಎಣ್ಣೆ ಮಾತ್ರ ಸರಿಯಾಗಿ ಫ್ರೈ ಆಗಿರಬೇಕು, ಅದು ಬಿಸಿಯಾಗಿರಬೇಕು. ಒಂದು ವೇಳೆ ಎಣ್ಣೆ ಬಿಸಿ ಆಗದಿದ್ದರೆ ಹಸಿಯಾಗಿಯೇ ಉಳಿತದೆ, ಅಂದರೆ ಎಣ್ಣೆ ಫುಲ್ಲು ಎಳ್ಕೊಳ್ತದೆ. ಗುಂಡಿದ ಬಾಣಲೆಲ್ಲ ಗುಂಡಿದ ಚಮಚ ಎಲ್ಲ ಪಸೊನ್ಲೆ ಒಂಜಿ ಸೈಡ್ ಫ್ಲಫಿ ಆದ ಮಿತ್ತು ಬನ್ನಾಗ ಟರ್ನ್ ಮಲ್ಪರೆ ಪೋಡ್ಚಿ ಅವು ಉಡೇದು ಬೊಕ್ಕ ಎಣ್ಣೆ ಉಲಾಯಿ ಪೋಪುಂಡು. ಐಕ ನಿಗುಲು ಒಂಜಿ ಸೈಡ್ ಕಾಯ್ದಾಯಿ ಬೊಕ್ಕ ನಿಗುಲು ಕಾಯಲೆ ಇತ್ತೆ ಒಂತೆ ಗೆಪ್ಪನಾಗ ಗಟ್ಟಿ ಉಪ್ಪುಂಡು, ಬೊಕ್ಕ ಸಾಫ್ಟ್ ಹಾಪುಂಡು, ಬಯ್ಯವನಾಗ ಸಾಫ್ಟ್ ಹಾಪುಂಡು. ಸ್ವಲ್ಪ ಈಗ ತೆಗೆಯುವಾಗ ಗಟ್ಟಿ ಟೈಪ್ ಇರ್ತದೆ, ಮತ್ತೆ ಸಾಫ್ಟ್ ಆಗ್ತದೆ. ನೋಡಿ ನಮ್ಮ ಅಪ್ಪ ರೆಡಿಯಾಗಿದೆ. ಹೀಗೇನೆ ರೆಡಿ ಮಾಡ್ಕೊಳ್ಳಿ. ನೆಯ್ಯಪ್ಪ ರೆಡಿ ಆನೆ ನನಂಜಿ ಪಾಡ್ದು ತೋಜವ್ಯಾನು ಗುಂಡಿದ ಚಮಚೋಡು ಮಲ್ತೊಂದುಲ್ಲೆ ನಿಗಂಡ ಅಪ್ಪದ ಕಾವಲಿ ಇತ್ತಂಡ ಒಂಜೊಂಜಿ ಚಮಚ ನೆಯ್ಯಿ ಪಾಡ್ದು ಐಟೆ ಮಲ್ಪುಲೆ ಲಾಯ್ಕ್ ಹಾಕೊಂಡು ಹೀಗೇನೆ ನೋಡಿ ಮಾಡ್ಕೊಳ್ಳಿ. ಫ್ಲಫಿ ಆಗಿ ಮಿತ್ ಬರ್ಪುಡು ಬನ್ನಾಗಿತ್ತೆ ಮುಟ್ರೆ ಪೋಡ್ಚಿ ಮುಟ್ರೆ ಪೋಂಡವು ಪುಡಾದು ಎಣ್ಣೆ ಉಲಾಯಿ ಪೋಪುಡು. ಸ್ಲೋಟೆ ಪಾಡೋಡು, ಸ್ಲೋಟೆ ಉಪ್ಪೋಡು, ಸ್ಲೋಟೆ ಕಾಯ ಓಡು, ಸ್ಲೋಟೆಗೆ ಎಪ್ಪೋಡು. ಅಂಚಾದು ಸ್ಲೋಟೆ ಎಣ್ಣೆ ಎಲ್ಲ ಬೆಚ್ಚಾದು ಎಣ್ಣೆ ಪುಗೆ ಬರ್ನಾಗ ನಮ್ಮ ಒಂದು ಪಾಡೋಡು. ಫಸ್ಟ್ ತರಡ್ ಕರ್ಚುಂಡು ಬೊಕ್ಕ ಸಮ ಹಾಪುಂಡು ಪೂರ ಕರೆಕ್ಟ್ ಆದ ಬರ್ಪುಂಡು. ಇತ್ತೆ ನಮ್ಮ ತುಲೆ ಒಂದೇನು ಚೂರು ಟರ್ನ್ ಮಲ್ಪೋಡು, ಅಡಿತ ಒಂಚೂರು ಬ್ರೌನ ಒಂದು ಬತ್ತಿ ಬೊಕ್ಕ ನಮ್ಮ ಟರ್ನ್ ಮಲ್ಪೋಡು.
ಟರ್ನ್ ಮಲ್ತದು ಐತ ಬೊಕ್ಕವೇನು ಅಂಚಿ ಇಂಚಿ ಪಂದ ಒಂದು ಇಪ್ಪೋಡಪ್ಪಗಾವು ಕರೆಕ್ಟ್ ಅದು ಕಾಯೋಡು ಉಲಾಯ್ಡ್ ಸಮ ಕಾಯೋಡತ್ತೆ ಅಂಚಾದು ಟರ್ನ್ ಮಲ್ತದ ಅಂಚಿ ಇಂಚಿ ನಮ್ಮ ಚೂರು ಸೌಂಟುಡು ಪೂರಿದ ಲೆಕ್ಕ ಮಲ್ತೊಂದು ಇಪ್ಪೋಡು ಒಂಜೇ ಬುಡ್ದು ಪೋರೆ ಬಲ್ಲೆ ಐತ ಕೈ ತಲೆ ಕುಲ್ಲೋಡು ಅದ ಕರೆಕ್ಟ್ ಅದು ಬರ್ಪೋಡು ನಮ್ಮ ನೆಯ್ಯಪ್ಪ ರೆಡಿ ಆಂಡು ಇಂಚೆನೆ ಮಲ್ತೋನ್ಲೆ ಅಂಚೆನೆ ಸಪೋರ್ಟ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಬೊಕ್ಕ ಮಾತೇನಿಲ್ಲ ಶೇರ್ ಮಲ್ಪ್ಲೆ ಥ್ಯಾಂಕ್ ಯು.